ಕಂಪ್ಯೂಟೈಸರ್ ಸ್ಟಿಕ್ಕರ್ ಕಟ್ಟಿಂಗ್, ನಂಬರ್ ಪ್ಲೇಟ್, ಬ್ಯಾನರ್, ವಿಸಿಟಿಂಗ್ ಕಾರ್ಡ್, ಕಾರ್ ಬೈಕ್ಲೆದ ಡೆಕೋರೇಷನ್ ಇಂಚ ಮಾತಾ ಸೌಲಭ್ಯಲೇನು ಉಲಪಡೆಯಿನ ಫಮಿ ಕಸ್ಟಮ್ಸ್ ಅಂಗಡಿ ಅನ್ವಿಸ್ ಕಾಸಿಮೇರ್ನ ಮಾಲಕತ್ವಡು ಉಳ್ಳಾಲ ಹಜ್ರತ್ ಶಾಲಾ ಕೈತಲ್ಡು ಬುಧವಾರ ಕಾಂಡೆ ಉದಿಪನ ಆತನು. ಅನ್ವಿಸ್ ಕಾಸಿಮರ್ನ ಅಪ್ಪೆ ಹಿರಿಯರು ಶ್ರೀಮತಿ ಆತಿಕಾ ರಿಬ್ಬನ್ ಕತ್ತೆರ್ದು ಫಮಿ ಕಸ್ಟಮ್ಸ್ ಸಂಸ್ಥೆಯನ್ನು ಉದಿಪನ ಮಲ್ತೇರು.
ಜನಾಬ್ ಅಬ್ದುಲ್ ಅಜೀಜ್ ದುವಾ ನಡಪಾಯರು. ಫಮಿ ಕಸ್ಟಮ್ಸ್ ಅಂಗಡಿ ಕಂಪ್ಯೂಟರ್ ಸ್ಟಿಕ್ಕರ್ ಕಟ್ಟಿಂಗ್, ಇಂಡ್ ನಂಬರ್ ಪ್ಲೇಟ್, ಬ್ಯಾನರ್, ವಿಸಿಟಿಂಗ್ ಕಾರ್ಡ್, ಮಾತಾ ರೀತಿದ ಆರ್ಟ್ ವರ್ಕ್ಲು, ಬೈಕ್ ಕಾರ್ದ ಮಾಡಿಫಿಕೇಷನ್ಲು ಬೊಕ್ಕ ಬೈಕ್ ಕಾರ್ಲದ ಲೈಟಿಂಗ್, ಸೈನ್ ಬೋರ್ಡ್ ಇಂಚ ಮಾತಾ ರೀತಿದ ಸೌಲಭ್ಯಲು ಗ್ರಾಹಕರಿಗೆ ತಿಕ್ಕರೆ ಉಂಡು. ಇಂದಿತ ಪ್ರಯೋಜನ ಪರಿಸರದ ಗ್ರಾಹಕರು ಪಡೆಯುವನೋಡು ಹೊಸ ಸಂಸ್ಥೆಗೆ ಸಹಕಾರ ಕೊರದು ಫಮಿ ಕಸ್ಟಮ್ಸ್ ಎಡ್ಡ ರೀತಿದ ಸೇವೆಯನ್ನು ಕೊರದು ಜನಕುಲ ಪ್ರೀತಿ ವಿಶ್ವಾಸನ ಗೆಂದದು ಅಭಿವೃದ್ಧಿ ಆವಡು ಪಡೆದು ಹಾಜ್ ಗೋಲ್ಡ್ ಮಾಲಕಿಯರು ಶಾಮುದ್ದೀನ್ ಸಂಸ್ಥೆಗೆ ಎಡಪು ಬಯಕಿಯರು. ಈ ಉಳ್ಳಾಲ ಪರಿಸರದ ಹೃದಯ ಭಾಗದಲ್ಲಿರುವ ಮಸ್ತಿಕಟ್ಟೆ ಇಲ್ಲಿ ಹೊಸದ ನೂತನ ರಿನೋವೇಟೆಡ್ ಶೋರೂಮ್ ಫಮಿ ಕಸ್ಟಮ್ಸ್ ಉದ್ಘಾಟನೆ ಈಗಾಗಲೇ ನೆರವೇರಿದೆ. ಇವರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೆ, ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೇನೆ ಹೊಸ ನೂತನ ಮಳಿಗೆಗೆ. ಅದೇ ರೀತಿ ಇದು ಅಂದರೆ ಡೆಕೇಡ್ಸ್ ಹೇಳೋದಾದರೆ ನಮ್ಮ ಅಂಕಲ್ ಅಮೀದ್ ಕಾಸಿಮ್ ಅವರು ಈ ಪರ್ಟಿಕ್ಯುಲರ್ ಸಂಸ್ಥೆಯನ್ನು 15 to 20 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ರು. ಅವರು ಫಮಿ ಆರ್ಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಅದರಲ್ಲಿ ಈ ಪರಿಸರದ ಜನತೆ ನಮ್ಮದು ಇಲ್ಲಿ ತೊಕ್ಕೋಟು, ಉಳ್ಳಾಲ, ದೇರ್ಲಕಟ್ಟೆ ಇಲ್ಲಿ ಎಲ್ಲ ಕಡೆ ಅಲ್ಲಿ ಜನತೆ ಇಲ್ಲಿ ಬರ್ತಾಯಿದ್ರು. ಕಂಪ್ಯೂಟರೈಸ್ ಸ್ಟಿಕ್ಕರ್ ಕಟ್ಟಿಂಗ್ ಮತ್ತು ನಂಬರ್ ಪ್ಲೇಟ್ ಮತ್ತು ಇದು ಮಂಗಳೂರು ಬಿಟ್ಟು ಮತ್ತೆ ಇದ್ದದ್ದು ಇಲ್ಲಿ ನಮ್ಮ ಉಳ್ಳಾಲ ಪರಿಸರದಲ್ಲಿ. ಅವರೊಂದು ಒಳ್ಳೆಯ ಆರ್ಟಿಸ್ಟ್ ಆಗಿದ್ದರು. ಅದೇ ರೀತಿ ಅವರ ಮಗ ಈಗ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು. ಅವರೀಗ ಅನ್ವೀಸ್ ಕಾಸಿಮ್ ಅವರ ಇದರಲ್ಲಿ ಅವರೀಗ ನಮ್ಮೊಂದಿಗಿಲ್ಲ. ಹಮೀದ್ ಕಾಸಿಮ್ ಅವ್ರ ಮಗ ಈಗ ಹೊಸ ಫಮಿ ಕಸ್ಟಮ್ಸ್ ಅಂತ ಫಮಿ ಆರ್ಟ್ಸನ್ನು ಫಮಿ ಕಸ್ಟಮ್ಸ್ ಅಂತ ಮಾಡಿ ಈಗ ಹೊಸದಾಗಿ ಅಪ್ಡೇಟೆಡ್ ವರ್ಷನ್ ಇಲ್ಲಿ ಎಲ್ಲ ಕಾಣ್ಬೋದು. ಮೋಡಿಫಿಕೇಷನ್ಸ್ ಮತ್ತು ನಂಬರ್ ಪ್ಲೇಟ್ಸ್, ಕಂಪ್ಯೂಟರೈಸ್ ಸ್ಟಿಕ್ಕರ್ ಕಟ್ಟಿಂಗ್ ಮತ್ತು ನಿಮ್ಗೆ ಬ್ಯಾನರ್ಸ್ ಮಾಡ್ತಾರೆ. ಮತ್ತು ಅದೇ ರೀತಿ ಎಲ್ಲ ಸೈನ್ ಬೋರ್ಡ್ಸ್ ಮತ್ತು ಬೈಕ್ಸ್ ಮಾಡಿಫಿಕೇಷನ್ಸ್ ಮತ್ತು ಅದೇ ರೀತಿ ಹಲವು ಇದು ಏನು ನಮ್ಮದು ಗ್ರಾಫಿಕ್ಸ್ 3D ಡಿಸೈನ್ಸ್ ಎಲ್ಲ ಇವರು ಇಲ್ಲಿ ಮಾಡಿಕೊಡ್ಲಿಕ್ಕಿದ್ದಾರೆ. ನಮ್ಮ ಯೂತ್ಸ್ ಯಂಗ್ಸ್ಟರ್ಸ್ಗೆ ನಾನೊಂದು ಮೆಸೇಜ್ ಹೇಳ್ತಾ ಇದ್ದಾರೆ. ಇವರ ತಂದೆಯವರು ನಾವು ಒಂದು 14-15 ವರ್ಷ ಬ್ಯಾಕ್ ಕಾಲೇಜ್ ಟೈಮಲ್ಲಿ ನಂದೊಂದು ಬೈಕ್ ಇತ್ತು ಕರಿಸ್ಮಾ. ಆ ಟೈಮಲ್ಲಿ NFS ನೀಡ್ ಫಾರ್ ಸ್ಪೀಡ್ ಅದನ್ನು ನಾನು ಇಲ್ಲಿ ಮಾಡಿಫಿಕೇಷನ್ ತರ್ತಾ ಇದ್ದೆ. ಮಂಗಳೂರು ಸಿಟಿಗಿಂತ ಇವರು ಒಳ್ಳೆಯ ಉತ್ತರ ರೀತಿಯಲ್ಲಿ ಚೆನ್ನಾಗಿ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಇವನ ಮಗ ಈಗ 2.0 ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಷನಲ್ಲಿ ಇವನು ಅದಕ್ಕಿಂತ ಚೆನ್ನಾಗಿ ಮಾಡಿಫೈ ಮತ್ತು ಸ್ಟಿಕ್ಕರ್ ಕಟ್ಟಿಂಗ್, ಸ್ಟಿಕ್ಕರೈಸ್, 3D 4D ಅಂತ ಹೇಳ್ತಾರಲ್ಲ, ಅದು ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಅವರೀಗ ನಿಮ್ಮ ವೆಹಿಕಲ್ ಆದಷ್ಟು ಬಜೆಟೆಡ್ ಇದರಲ್ಲಿ ಇವರು ಮಾಡಿ ಕೊಡ್ಲಿಕ್ಕೆ ಇದ್ದಾರೆ. ತಾವೆಲ್ಲರೂ ಈ ಇದನ್ನು ಇಲ್ಲಿ ಬಂದು ಸದುಪಯೋಗ ಪಡಿಬೇಕು. ಊರಿನವರೆಲ್ಲರೂ ಬಂದು ಈ ಇದನ್ನು. ಮತ್ತು ಇವರಿಗೆ ಅನ್ವೀಸ್ ಕಾಸಿಮ್ ನನ್ನ ಕಸಿನ್ ಬ್ರದರ್, ಅವರಿಗೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ತಾವುಗಳೆಲ್ಲರೂ ಸಪೋರ್ಟ್ ಮಾಡಬೇಕು. ನಿಮ್ಮ ದುವಾ ಅವರು ಯಾವಾಗಲೂ ಸದಾ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ನನ್ನ ಅಸ್ಸಲಾಂ ಅಲೈಕುಂ, ನಮಸ್ಕಾರ. ಫಮಿ ಕಸ್ಟಮ್ಸ್ ಜನಕುಲ್ನ ಅಗತ್ಯ ಸೇವೆಯನ್ನು ಪೂರೈಸಾದು ಎಡ್ಡ ರೀತಿದ ಅಭಿವೃದ್ಧಿ ಆದ ಮಲ್ಲ ಸಂಸ್ಥೆ ಆದ ಬೆಳೆವಡು ಪಂಡದು ಹಿತೈಷಿ ಬಂಧುಲು ಶಬೀರ್ ಕಾಸಿಮ್, ರಾಹಿಲ್ ಕಾಸಿಮ್ ಶುಭ ಹಾರೈಸಿಯರು. ಫಮಿ ಕಸ್ಟಮ್ಸ್ ಉಳ್ಳಾಲದಲ್ಲಿ ಇಲ್ಲಿ ಮುಂಚೆಲ್ಲ ಸ್ಟಿಕ್ಕರ್ ಕಟ್ಟಿಂಗ್ ಮತ್ತು ಬೋರ್ಡ್ಸ್, ಸೈನ್ ಬೋರ್ಡ್ ಇದೆಲ್ಲ ಮಾಡಿ ಕೊಡ್ತಾಯಿದ್ರು. ಈಗ ಹೊಸದಾಗಿ ರಿನೋವೇಟ್ ಮಾಡಿ ಇದರಲ್ಲಿ ಆಕ್ಸೆಸರೀಸ್ ಹಾಕಿದ್ದಾರೆ. ಮತ್ತು ಎಲ್ಲ ಬೇರೆ ಬೇರೆ ಟೈಪ್ಸ್, ಬೇರೆ ಬೇರೆ ಕಲರ್ಸ್ನ ಸ್ಟಿಕ್ಕರ್ಸ್ ಎಲ್ಲ ಅವೈಲೇಬಲ್ ಇದೆ ಈಗ ಇಲ್ಲಿ. ಮತ್ತು 2 ವೀಲರ್ಸಿಗೆ ಎಲ್ಲ ಬೇಕಾದಂತಹ ಎಲ್ಲ ಆಕ್ಸೆಸರೀಸ್, ಮತ್ತು ಈಗಿನ ಎಲ್ಲ ಏನು ಸ್ಪೋರ್ಟ್ಸ್ ಬೈಕಿಗೆಲ್ಲ ರಿನೋಟ್ ಏನು ಇದು ಆಲ್ಟ್ರೇಷನ್ ಮಾಡಿಫಿಕೇಷನ್ ಮಾಡ್ತಾರೋ ಅದಕ್ಕೆಲ್ಲ ಬೇಕಾದಂತಹ ಎಲ್ಲ ಆಕ್ಸೆಸರೀಸ್ ಇಲ್ಲಿ ಈಗ ಅವೈಲೇಬಲ್ ಇದೆ. ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೆ. ಗ್ರಾಹಕರು ಶಮೀಲ್ ಪಾತೆರೊಂದು ತಂಕ್ಲೆಗೆ ಇಂದಿರದ ದುಂಬುಲ ಕಡಿಮೆ ಬೆಲೆಟ್ ಎಡ್ಡ ಗುಣಮಟ್ಟದ ಸೇವೆಯನ್ನು ಅನ್ವೀಸ್ ಕಾಸಿಮ್ ಒದಗಾದಿರು ಪಂಡದು ಅರೆನ ಮಾಲಕತ್ವದ ಫಮಿ ಕಸ್ಟಮ್ಸ್ ಜನಮನ ಗೆಂದದು ಎಡ್ಡ ರೀತಿಯ ಅಭಿವೃದ್ಧಿ ಆವಡು ಪಂಡದು ಹಾರೈಸಿಯರು. ನನ್ನ ಹತ್ರ ಒಂದು ಆ್ಯಕ್ಟಿವಾ ಇತ್ತು. ಆ ಆ್ಯಕ್ಟಿವಾದಲ್ಲಿ ನನಗೆ ಒಂದು ಮಾಡಿಫೈ ಮಾಡಿ
ಒಂದು ಒಳ್ಳೆ ನನಗೆ ಒಂದು ಮಾಡಿಫೈ ಮಾಡಬೇಕಂತ ಒಳ್ಳೆ ಒಂದು ಇದಕ್ಕೆ ಅದಕ್ಕೆ ಅದರಲ್ಲಿ ಅಂದರೆ ನಾನು ಮ್ಯಾಂಗ್ಳೂರು ಅಲ್ಲಿ ತುಂಬ ಪ್ಲೇಸಲ್ಲಿ ನಾವು ಹೋಗಿ ಕೇಳಿದೆ ಅಂದರೆ ಎಷ್ಟು ಆಗ್ತದೆ ಎಷ್ಟು ಬಜೆಟ್ ಆಗ್ಬೋದಂತ. ಆದರೆ ಫೈನಲಿ ನಾನು ನನ್ನ ಕಸಿನ್ಗೆ ಕಾಂಟ್ಯಾಕ್ಟ್ ಮಾಡಿ ಅವನು ಹೇಳಿದ ನಾನು ಒಳ್ಳೆ ಮಾಡಿ ಕೊಡ್ತೇನೆ. ಅದಕ್ಕೆ ಅವನು ಒಳ್ಳೆ ಸ್ಟಿಕ್ಕರಿಂಗ್ ಮಾಡಿ ಫುಲ್ ಒಂದು ಆ್ಯಕ್ಟಿವಾ ಗಾಡಿಯನ್ನೇ ಫುಲ್ ಚೇಂಜಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದನ್ನು ನಾನು ಫೋಟೋಸನ್ನು ಅಪ್ಲೋಡ್ ಮಾಡಿ ಎಲ್ಲರಿಗೆ ನಾನು ಶೇರ್ ಮಾಡ್ತೇನೆ. ಹಾಗೆ ನೀವು ಕೂಡ ನನ್ನ ಫ್ರೆಂಡ್ ಸರ್ಕಲ್ ಯಾರಾದರೂ ಇಲ್ಲಿ ಲೋಕಲ್ ರೇಟ್ಸ್ ಯಾರಿದ್ದರೂ ಕೂಡ ಎಲ್ಲರಿಗೆ ಹೇಳೋದು ಒಳ್ಳೆ ಕ್ವಾಲಿಟಿ ಐಟಮ್ಸ್ ಆಗಿ ಒಂದು ಲೋ ಬಜೆಟ್ ಮಾಡಿ ಒಳ್ಳೆ ಮಾಡಿಫೈ ಮಾಡಿ ಕೊಡ್ತಾರೆ ಇಲ್ಲಿ ಫಮಿ ಕಸ್ಟಮ್ಸಲ್ಲಿ. ಸೊ ಎಲ್ಲರೂ ಬನ್ನಿ ಇವರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೇನೆ. ಪ್ರಮುಖರು KP ಇಸ್ಮಾಯಿಲ್, ಆಶಿಲ್ ಕಾಸಿಂ, HK ಫ್ಯಾಮಿಲಿ ಬೊಕ ಅರ್ಬಾಬ್ ಫಮಿ ಕಸ್ಟಮ್ಸ್ ಸಂಸ್ಥೆಗೆ ಬೊಕ ಮಾಲಕರು ಅನ್ವಿಸ್ ಕಾಸಿಮರಿಗೆ ಶುಭ ಹಾರೈಸಿಯರು. ಆಶಿಫ್ ಕಾಸಿಂ, ಸಂಶುದ್ದೀನ್ ಕಾಸಿಂ ಎಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಫಮಿ ಕಸ್ಟಮ್ಸ್ ಸಂಸ್ಥೆಗೆ ಜನಕುಲು ಸಹಕಾರ ಕೊರಡು ಸಂಸ್ಥೆದ ಗುಣಮಟ್ಟದ ಸೇವೆಯನ್ನು ಪಡೆಯುವನುಡು ಪಂಡದು ಮಾಲಕರು ಅನ್ವಿಸ್ ಕಾಸಿಂ ಮಾತೆರನಲ ಸಹಕಾರವನ್ನು ಕೇಳೊಂಡೇರು. ಇದು ಫಮ್ಮಿ ಕಸ್ಟಮ್ ಅಸ್ರಸ್ ಭಗವತಿ ಸ್ಟಾಪರಡೆ ಇದು ಓಪನ್ ಐತಿ 10 ವರ್ಷ ಐತಿ. 8 ವರ್ಷ ನಂಡು ಅಪ್ಪಿಂತು ಇಪ್ಪ ನಾನು ಐತಿ ನಾ ಸ್ಟಾರ್ಟ್ ಆಯ್ತು 2 ವರ್ಷ ಐತಿ. ನಾನು ಇಪ್ಪತ್ತಲ್ಲಿ ಇದೆಲ್ಲ ಆಕ್ಸೆಸರೀಸ್ ಎಲ್ಲ ಇಟ್ಟಿತ್ತು ಎಲ್ಲ ಬಸ್ಸರಿ ಇದಾಕಿ പിന്നെ ഞങ്ങളുടെ ആയിട്ട് നമ്പർ പ്ലേറ്റ് എല്ലാം പിന്നെ വിസിറ്റിംഗ് കാർഡ് എല്ലാ ടൈപ്പ് സ്റ്റിക്കറും ഉണ്ട്. പിന്നെ ലൈറ്റ് എല്ലാം ഓർമ്മ അതെല്ലാം ഉണ്ട്. ഇൻഷാ അല്ലാഹ് എല്ലാവരും പറഞ്ഞു എല്ലാവരും സപ്പോർട്ട് ആക്കും.